ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ಯಾವ ರೀತಿ ಬಂಗುಡೆ ಪುಳಿ ಮುಂಚಿ ಮಾಡೋದು ಅನ್ನೋದನ್ನು. ಬಂಗುಡೆ ಪುಳಿ ಮುಂಚಿ ಬಹಳ ಒಂದು ಸೂಪರ್ ಒಂದು ರೆಸಿಪಿ ಆಗುತ್ತೆ. ತುಳುನಾಡಿನ ಒಂದು ಫೇಮಸ್ ರೆಸಿಪಿ ಕೂಡ ಇದು. ಖಾರವಾಗಿ ತೆಂಗಿನಕಾಯಿ ಹಾಕದೆ ಮಾಡುವಂಥ ಒಂದು ರೆಸಿಪಿನೇ ಬಂಗುಡೆ ಪುಳಿ ಮುಂಚಿ. ಅದೇ ರೀತಿ ಬೂತಾಯಿ ಪುಳಿ ಮುಂಚಿ ಕೂಡ ಮಾಡ್ತಾರೆ. ಬಂಗುಡೆ ಪುಳಿ ಮುಂಚಿ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಅದೇ ರೀತಿ ಸೈಡಲ್ಲಿ ಕೊಟ್ಟಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿಂದ ಮುಂದೆ ಸಾಗೋಣ. ಯಾವ ರೀತಿ ಬಂಗುಡೆ ಪುಳಿ ಮುಂಚಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ಫಾಲೋ ಮಾಡಿ. ಓಕೆ, ಫ್ರೆಂಡ್ಸ್, ಇಲ್ಲಿ ಮೀಡಿಯಮ್ ಗಾತ್ರದ 5 ಬಂಗುಡೆ ತಗೊಂಡಿದ್ದೇವೆ. 2 ಚಮಚ ಕೊತ್ತಂಬರಿ, 1/4 ಚಮಚ ಸಾಸಿವೆ, 1/4 ಚಮಚ ಓಮ ಮತ್ತು ಒಂದು ಅರ್ಧ ಚಮಚ ಜೀರಿಗೆ. ಓಕೆ, ಮತ್ತು ಇಲ್ಲಿ 1 ಚಿಟಿಕೆ ಎಷ್ಟು ಮೆಂತೆ, ಮತ್ತು 3 ಎಸಳು ಇದು ಬೆಳ್ಳುಳ್ಳಿ, 1 ಹುಣಸೆ ಗಾತ್ರದಷ್ಟು ಹುಣಸೆಹಣ್ಣು. ಓಕೆ, ಇವಿಷ್ಟು. ಆನಂತರ 1 ಟೊಮೆಟೊ, 1 ನೀರುಳ್ಳಿ, 1 ಚಿಕ್ಕ ಗಾತ್ರ ಶುಂಠಿ, ನಂತರ 1-2 ಕಾಯಿ ಮೆಣಸು. ಓಕೆ, ಮತ್ತು ಇಲ್ಲಿ ಬ್ಯಾಡಗೆ ಮೆಣಸು ಒಂದು 15 ತಗೊಂಡಿದ್ದೀವಿ. ಒಂದು ಸ್ವಲ್ಪ ಅರಿಶಿಣ ಹುಡಿ. ಇವಿಷ್ಟೇ ಬೇಕಾಗಿರೋದು ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ನಾವು ಮೆಣಸನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೆಣಸು ಹುರಿದುಕೊಳ್ಳೋಣ. ಇದನ್ನು ಇದೇ ರೀತಿ ಒಳ್ಳೆ ಮಾಡಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಹಾಕಿದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಮೆಣಸು. ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆಲ್ಲ ಫ್ರೈ ಮಾಡಿರೋಂಥ ಮೆಣಸನ್ನು ಹಾಕೋಣ. ಈಗ ತಗೊಂಡಿರೋಂಥ ಅದನ್ನೆಲ್ಲ ಹುಡಿ ಮಾಡೋಣ. ಓಕೆ, ಈಗ ತಗೊಂಡಿರೋಂಥದ್ದು ಈ ಓಮ ಕೊತ್ತಂಬರಿ ಏನಿದೆಯೋ ಅದನ್ನೆಲ್ಲ ಇಲ್ಲಿ ಫ್ರೈ ಮಾಡೋಣ. ಓಕೆ, ಇದೆಲ್ಲ ಒಳ್ಳೆ ಮಾಡಿ ಫ್ರೈ ಮಾಡುವ. ಎಸ್, ಈಗ ಎಲ್ಲ ಫ್ರೈ ಆಗಿದೆ. ಇದನ್ನು ಕೂಡ ಈ ಜಾರ್ಗೆ ಸೇರಿಸ್ಕೊಳ್ಳೋಣ. ಎಲ್ಲ ಈ ಜಾರ್ಗೆ ಸೇರಿಸ್ಕೊಂಡ ನಂತರ ಅದೇ ರೀತಿ ಇದಕ್ಕೆ ಹಳದಿ ಹುಡಿ, ಬೆಳ್ಳುಳ್ಳಿ, ಆನಂತರ ಇದು ಹುಳಿ, ಇದನ್ನೆಲ್ಲ ಸೇರಿಸಿ ಈಗ ನಾವು ಗ್ರೈಂಡ್ ಮಾಡಬೇಕು. ಇದನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಒಳ್ಳೆ ಮಾಡಿ ಪೇಸ್ಟ್ ಮಾಡುವ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಒಳ್ಳೆ ಮಾಡಿ ಪೇಸ್ಟ್ ಮಾಡುವ. ಎಸ್, ಓಕೆ ಫ್ರೆಂಡ್ಸ್, ಇದೇ ರೀತಿ ನುಣ್ಣಗೆ ರುಬ್ಬಿಟ್ಟಿದ್ದೇವೆ ಇಲ್ಲಿ. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು 5 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಅದಕ್ಕೆ. ಅದೇ ರೀತಿ ಬೇವು ಸೊಪ್ಪು ಹಾಕ್ಕೊಂಡು ನಂತರ ನಾವು ತಗೊಂಡಿರೋ ಎಲ್ಲ ಟೊಮೆಟೊ, ಈರುಳ್ಳಿ, ಶುಂಠಿ, ಕಾಯಿ ಮೆಣಸು ಎಲ್ಲ ಇದಕ್ಕೆ ಹಾಕೋಣ. ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಭಾರಿ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್, ನೀವು ಕೂಡ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಲ್ಲಿ ಒಳ್ಳೆ ಮಾಡಿ ಬೆಂದಿದೆ ಇದು ಟೊಮೆಟೊ, ಕಾಯಿ ಮೆಣಸು ಎಲ್ಲ. ಇದಕ್ಕೀಗ ನಾವು ಮಸಾಲೆಯನ್ನು ಮಿಕ್ಸ್ ಮಾಡೋಣ. ನಾವು ಕಡ್ದಿಟ್ಟಿರೋಂಥ ಅದೇ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕೋಣ. ಈಗ ಒಂದು ಸ್ವಲ್ಪ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದೇ ಇದು. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇನ್ನೊಂದು ಬಾಯಿ ಮುಚ್ಚಳ ಹಾಕಿ ಮಸಾಲೆ ಒಂದು ಸ್ವಲ್ಪ ಒಳ್ಳೆ ಮಾಡಿ ಬೇಯಲಿ. ಆನಂತರ ಇದಕ್ಕೆ ಮೀನು ಆ್ಯಡ್ ಮಾಡುವ. ಓಕೆ ಫ್ರೆಂಡ್ಸ್, ಇಲ್ಲಿ ಮಸಾಲೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮೀನನ್ನು ಆ್ಯಡ್ ಮಾಡೋಣ. ಒಂದೊಂದೇ ಬಂಗಡೆ ಮೀನನ್ನು ಆ್ಯಡ್ ಮಾಡೋಣ ಇದಕ್ಕೆ. ಬಂಗಡೆ ಮೀನನ್ನು 2 ಸ್ಲೈಸ್ ಮಾಡಿಟ್ಟಿದ್ದೀವಿ ಇಲ್ಲಿ. ಇನ್ನೊಂದು ಸ್ವಲ್ಪ ಬೇಯಬೇಕಿದು. ಒಂದು ಬಾಯಿ ಮುಚ್ಚಳ ಹಾಕಿ ಬೇಯಿಸೋಣ. ಓಕೆ ಫ್ರೆಂಡ್ಸ್, ನಮ್ಮ ಬಂಗುಡೆ ಪುಳಿ ಮುಂಚಿ ಚೆನ್ನಾಗಿ ಬೆಂದಿದೆ. ಇಲ್ಲಿ ಇನ್ನು ಗ್ಯಾಸ್ ಆಫ್ ಮಾಡೋಣ. ನೀವು ಕೂಡ ಇದೇ ರೀತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಭಾಳ ಒಳ್ಳೆಯದಾಗುತ್ತೆ ಖಾರವಾಗಿ.
ಎಸ್ ಫ್ರೆಂಡ್ಸ್, ನಮ್ಮ ಬಂಗಡೆ ಪುಳಿ ಮುಂಚಿ ಭಾಳ ಚೆನ್ನಾಗಿ ಬಂದಿದೆ. ಒಳ್ಳೆ ಕಲರ್ಫುಲ್ ಆಗಿ ಬಂದಿದೆ. ಖಾರವಾಗಿ ಮಜ್ಜವಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ.